ಒಂದು ಬಾಯಿ ನೀರೂರಿಸುವಂತಹ ತುಂಬಾ ಸುಲಭವಾಗಿ ಮಾಡಬಹುದಾದಂತಹ ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಟ್ ಆಗುವಂತಹ ಸೂಪರ್ ಆಗಿರುವಂತಹ ಟೊಮೆಟೊ ಬಜ್ಜಿ ಅಥವಾ ಪಚಡಿಯನ್ನು ಹೇಗೆ ತುಂಬಾ ಸುಲಭವಾಗಿ ಮಾಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನೋಡಿ ರೆಸಿಪಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗಾದರೆ ಈ ವಿಶೇಷವಾಗಿರುವಂತಹ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಈ ರುಚಿಯಾಗಿರುವಂತಹ ಟೊಮೆಟೊ ಬಜ್ಜಿ ಅಥವಾ ಟೊಮೆಟೊ ಪಚಡಿ ಅಂತ ಹೇಳ್ತಾರಲ್ವಾ, ಇದನ್ನ ಮಾಡಲಿಕ್ಕೆ ನಾನೊಂದು 5 ನಾಟಿ ಟೊಮೆಟೊನ ತಗೊಂಡಿದ್ದೇನೆ. ನಾಟಿ ಟೊಮೆಟೊದಲ್ಲೇ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದು ಚೂರು ಬಿಸಿ ಆದ ನಂತರ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು. ಎಣ್ಣೆ ಚೂರು ಕಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳಿ. ಜೀರಿಗೆನ ಚೂರು ನಾವು ಹುರಿದ್ಕೋಬೇಕು. ಒಂದು ಚೂರು ಜೀರಿಗೆ ಸಿಡಿಲಿ. ಜೀರಿಗೆ ಚೂರು ಹುರಿದಾದ ನಂತರ ಇವಾಗ 5 ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿನ ಈ ಥರ ಸ್ಲಿಟ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೆಯೇ 7-8 ಬೆಳ್ಳುಳ್ಳಿ ಹೆಸಲನ್ನು ಕೂಡ ಹಾಕೊತಾ ಇದ್ದೀನಿ. ಬೆಳ್ಳುಳ್ಳಿನ ನೀವು ಗುದ್ಬಿಟ್ಟು ಬೇಕಾದರೂ ಹಾಕೋಬಹುದು. ಇವಾಗ ನಾನು ಈ ಕಟ್ ಮಾಡ್ಕೊಂಡಿರುವಂಥ 5 ಟೊಮೆಟೊನ ಹಾಕೊತಾ ಇದ್ದೀನಿ. ಇದನ್ನ ನಾವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಮೆತ್ತಗಾಗಬೇಕು, ಅಲ್ಲಿ ತನಕ ಇದನ್ನ ಈ ಥರ ಮಾಡ್ತಾನೆ ಇರಬೇಕು, ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ಉರಿನ ನಾವು ಜಾಸ್ತಿ ಇಟ್ಕೋಬಹುದು. ಈ ಟೊಮೆಟೊ ಇದೆಯಲ್ವಾ, ಇದು ಚೆನ್ನಾಗಿ ಮೆತ್ತಗಾಗೋ ತನಕ ನಾವು ಇದನ್ನ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನಮಗೆ ಬೇಕಾದರೆ ಹಸಿಮೆಣಸಿನಕಾಯಿನ ನಾವು ಮೊದಲು ಬೇಕಾದರೂ ಹುರಿದ್ಕೋಬಹುದು ಅಥವಾ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೆಟೊನು ಬೇಕಾದರೂ ಹಾಕೋಬಹುದು. ಈ ಥರ ಹಾಕೊಂಡ್ರು ಏನು ತೊಂದರೆ ಇಲ್ಲ. ಇದನ್ನ ಬೇಕಾದರೆ ನೀವು ಚೂರು ಮೆತ್ತಗಾಗಲಿಕ್ಕೆ ಮುಚ್ಚಿಟ್ಟು ಬೇಕಾದರೂ ಚೂರು ಬೇಯಿಸ್ಕೋಬಹುದು. ಇಷ್ಟು ಸಾಕು. ನಾನು ಇದನ್ನ ಬಂದ್ ಮಾಡ್ತಾ ಇದ್ದೇನೆ ಸ್ಟವ್ವನ್ನು. ಚೂರಿದು ತಣ್ಣಗಾಗಲಿ. ಇದಕ್ಕೆ ಸ್ವಲ್ಪ ಬೇಕಾದರೆ ಖಾರ ಪುಡಿನ ಹಾಕೋಬಹುದು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬೇಕಾದರೂ ಕಟ್ ಮಾಡ್ಕೊಂಡು ಹಾಕೊಳ್ಳಿ. 3/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತಲ್ವಾ, ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ನಾವು ಹಸಿ ಈರುಳ್ಳಿನ ಬೇಕಾದರೂ ಹಾಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಚೂರು ಮಿಕ್ಸ್ ಮಾಡ್ಕೊಳ್ಳಿ ಹಸಿ ಈರುಳ್ಳಿನ ಹಾಕ್ಕೊಂಡು. ನೋಡಿ, ಇಷ್ಟೇ ಟೊಮೆಟೊ ಪಚಡಿ ರೆಡಿ ಆಗಿದೆ ಅಥವಾ ಟೊಮೆಟೊ ಬಜ್ಜಿ ರೆಡಿ ಆಗಿದೆ. ನೋಡಿದ್ರಲ್ವಾ, ರುಚಿಯಾಗಿರುವಂತಹ ಟೊಮೆಟೊ ಬಜ್ಜಿ ಅಥವಾ ಪಚಡಿಯನ್ನು ಎಷ್ಟು ಸುಲಭವಾಗಿ ಮಾಡ್ಕೊಂಡ್ವಿ ಅಂತ. ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಮತ್ತು ಬಾಯಿಗೆ ತುಂಬ ರುಚಿ ಕೊಡುತ್ತೆ ಮತ್ತು ಬೇಗ ಜೀರ್ಣ ಆಗುತ್ತೆ ಕೂಡ. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ರೆಸಿಪಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.